ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕ್ರಿಸ್ತ ಯೇಸುವಿನ ಅಂಗಾಂಗಗಳು ನಾವು. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಪತ್ರದಿಂದ ವಾಚನ. ದೇಹವು ಏಕ ಅಂಗದಿಂದ ಅಲ್ಲ, ಅನೇಕ ಅಂಗಗಳಿಂದ ಕೂಡಿದೆ. ಎಂದಾದರೂ ಕಾಲು ನಾನು ಕೈಯಲ್ಲ, ಈ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂದು ಹೇಳಿದ್ದಾದರೆ ಅದು ದೇಹದ ಅಂಗವಾಗಿರುವುದು ತಪ್ಪಿತೇ? ಅಥವಾ ಕಿವಿ ನಾನು ಕಣ್ಣಲ್ಲ, ಈ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂದು ಹೇಳಿದ್ದಾದರೆ ಅದು ದೇಹದ ಅಂಗವಾಗಿರುವುದು ತಪ್ಪಿತೇ? ದೇಹವಿಡೀ ಕಣ್ಣೇ ಆದರೆ ಅದು ಕೇಳುವ ಬಗೆ ಹೇಗೆ? ಅಥವಾ ಅದು ಇಡೀ ಕಿವಿಯೇ ಆದರೆ ಮೂಸಲು ಮೂಗು ಎಲ್ಲಿ? ಸದ್ಯ ದೇವರು ತಮ್ಮ ಚಿತ್ತಾನುಸಾರ ಪ್ರತಿಯೊಂದು ಅಂಗವನ್ನು ಸರಿಯಾಗಿ ಜೋಡಿಸಿದ್ದಾರೆ. ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ಆಗ ದೇಹವೆಲ್ಲಿ? ಹೀಗೆ ಅಂಗಗಳು ಅನೇಕವಾಗಿದ್ದರೂ ದೇಹ ಮಾತ್ರ ಏಕ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವಶಕ್ತ ತಂದೆಯಾದ ದೇವರೇ, ಕ್ರಿಸ್ತ ಯೇಸುವಿನ ಅಂಗಾಂಗಗಳು ನಾವು ಎಂಬುದಾಗಿ ಸಂತ ಪೌಲರು ನುಡಿಯುವಾಗ ಪ್ರಭು ಯೇಸು ಕ್ರಿಸ್ತರ ಅಮೋಘ ಪ್ರೀತಿಯಿಂದ ಸೇರಿದ ಈ ಪವಾಡ ಪುರುಷ, ಸಂತ, ಸದ್ಭಕ್ತ ಪೌಲ ನಮಗೆ ಪ್ರಭು ಯೇಸುವಿನ ಅನುಗ್ರಹವನ್ನು ತರಲು ಪ್ರಾರ್ಥನೆ ಮಾಡಲಿ, ನಮಗೋಸ್ಕರ ಭಿನ್ನಯಿಸಲಿ. ಪವಿತ್ರ ಸಭೆಯ ಐಕ್ಯತೆಯಲ್ಲಿ ನಾವು ಬಾಳಲು, ಪವಿತ್ರ ಸಭೆಯ ಶಿರವಾದ ಯೇಸುವಿಗೆ ನಮನ ಮಾಡಲು, ಅವರ ನಿರ್ದೇಶನಗಳನ್ನು ಪಾಲಿಸಲು ನಮಗೆ ಆಶೀರ್ವಾದಗಳನ್ನು ನೀಡಲೆಂದು ಪ್ರಾರ್ಥಿಸುವ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಪೌಲನ ಅನುಭವ ಪುನರುತ್ಥಾನ ಯೇಸು ಕ್ರಿಸ್ತನಲ್ಲಿ ವಿಶೇಷ. ತಾನು ಒಬ್ಬ ದುಷ್ಟ ವ್ಯಕ್ತಿಯಾಗಿದ್ದ. ಯಾವಾಗ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡ ಯೇಸು ಅವರನ್ನು ಭೇಟಿಯಾದಾಗ ಅವನ ಜೀವನ, ಪೌಲನ ಜೀವನವೇ ಬದಲಾವಣೆ ಆಯಿತು. ದುಷ್ಟ ವ್ಯಕ್ತಿಯಾಗಿದ್ದವನು ಸದ್ಭಕ್ತನಾಗಿ ಪ್ರಭು ಯೇಸುವಿನ ಮೋಹಪಾಶದಲ್ಲಿ ಬದಲಾವಣೆಯಾದ ವ್ಯಕ್ತಿ ಸಂತ ಪೌಲಾದ. ಪವಿತ್ರ ಸಭೆಯ ಸದಸ್ಯರನ್ನು ಹಿಂಸಿಸುತ್ತಿದ್ದ, ದ್ವೇಷಿಸುತ್ತಿದ್ದ ವ್ಯಕ್ತಿಯೇ ಪ್ರಭು ಯೇಸುವಿನ ನಾಮವನ್ನು, ಅವರ ನಿರ್ದೇಶನಗಳನ್ನು ಎಲ್ಲ ಜನರಿಗೂ ತಲುಪುವಂಥ ದಾಹ ಅವನಲ್ಲಿ ತುಂಬಿ ತುಳುಕುತ್ತಿತ್ತು. ಪವಿತ್ರ ಸಭೆಯ ಎಲ್ಲ ಸದಸ್ಯರು ಅಂಗಾಂಗಗಳಾಗಿ, ದೇಹದ ವಿವಿಧ ಭಾಗಗಳಾಗಿದ್ದೇವೆ ಅಂತ ಸಂತ ಪೌಲರು ತಿಳಿಸುತ್ತಾರೆ. ಈ ಪವಿತ್ರ ಸಭೆಯ ಶಿರ, ಕಿರೀಟ, ಮುಕುಟ ಯೇಸು ಕ್ರಿಸ್ತರು. ನಾವೆಲ್ಲರೂ ಪವಿತ್ರ ಸಭೆಯಲ್ಲಿ ಸದಸ್ಯರು, ದೇಹಕ್ಕಿರುವ ಬೇರೆ ಬೇರೆ ಅಂಗಾಂಗಗಳಾಗಿ ಎಂಬುದಾಗಿ ಸಂತ ಪೌಲ ಅನುಕರಣೆ ಮಾಡಿ ಪವಿತ್ರ ಸಭೆಯನ್ನು ಇಂಥ ಒಂದು ಹೋಲಿಕೆಗೆ ಹೋಲಿಸುತ್ತಾರೆ. ಅಂಗಾಂಗಗಳು ಕಾರ್ಯ ಸಾಧನೆಗೆ, ದೇಹದ ಕೆಲಸಗಳಿಗೆ ಸಹಕಾರಿಯಾಗುವ ಭಾಗಗಳು. ಹಾಗೆಯೇ ಪವಿತ್ರ ಸಭೆಯ ಸದಸ್ಯರು ಒಂದಲ್ಲ ಒಂದು ಸೇವೆಯ ಮುಖಾಂತರ, ಶ್ರಮದ ಮುಖಾಂತರ ದೇಹವನ್ನು, ಅಂದರೆ ಪವಿತ್ರ ಸಭೆಯನ್ನು ಸುಂದರೀಕರಿಸುವ ಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ ಎಂಬುದಾಗಿ ಸಂತ ಪೌಲ ತಿಳಿಸುತ್ತಾರೆ. ಯೇಸುವಿನ ನಿರ್ದೇಶನಗಳು, ನಿಯಂತ್ರಣ ಪ್ರಕ್ರಿಯೆಗಳು ಶ್ರಮಿಕರಿಗೆ ಪ್ರಾಮುಖ್ಯ. ಪವಿತ್ರ ಸಭೆಯಲ್ಲಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಮಗ್ನರಾಗಿರಬೇಕು. ಒಂದಲ್ಲ ಒಂದು ಕೆಲಸದಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಆ ಸಮಯದಲ್ಲಿ ನಾವು ಮಾಡುವ ಕೆಲಸ ಅದು ಶ್ರೇಷ್ಠ ಆಗಿರ್ಬೋದು, ಮಾಧ್ಯಮಿಕ ಆಗಿರ್ಬೋದು, ಪ್ರಾಥಮಿಕ ಆಗಿರ್ಬೋದು, ಸಾಧಾರಣ ಆಗಿರ್ಬೋದು. ಎಲ್ಲ ಕೆಲಸಗಳು, ಎಲ್ಲ ಕಾರ್ಮಿಕರು, ಎಲ್ಲ ಶ್ರಮಿಕರು ಪವಿತ್ರ ಸಭೆ ಎಂಬ ದೇಹದಲ್ಲಿ ಕೆಲಸ ಮಾಡುವ ಬೇರೆ ಬೇರೆ ಅಂಗಾಂಗಗಳು ಎಂಬುದಾಗಿ ಸಂತ ಪೌಲ ತಿಳಿಸುತ್ತಾರೆ. ಆದ್ದರಿಂದ ನಮ್ಮೆಲ್ಲರನ್ನು ನಿಯಂತ್ರಿಸುವ, ನಮ್ಮೆಲ್ಲರಿಗೆ ನಿರ್ದೇಶನ ಕೊಡುವ ಒಬ್ಬ ದೇಹದ ರಾಜ, ದೇಹದ ಶಿರ ಪ್ರಭು ಯೇಸು ಕ್ರಿಸ್ತರು ಎಂಬುದಾಗಿ ಸಂತ ಪೌಲ ತಿಳಿಸುತ್ತಾರೆ. ಯೇಸುವಿನ ವಾಕ್ಯಗಳ ಅನುಸರಣೆ, ಮೌಲ್ಯಗಳ ಪರಿಪಾಲನೆ ಅತಿ ಅಗತ್ಯ ಎಂಬುದಾಗಿ ಸಂತ ಪೌಲರು
ನಮಗೆ ಮನದಟ್ಟಾಗಿ ನಿರ್ದೇಶಿಸುತ್ತಾರೆ. ಸಂತ ಪೌಲರು ತನ್ನ ನಡೆನುಡಿಗಳಲ್ಲಿ ಪವಿತ್ರ ಸಭೆಯ ಕಿರೀಟ ದೇಹದ ಶಿರ ಯೇಸುವನ್ನು ಹಿಂಬಾಲಿಸುತ್ತಾರೆ. ಅವರ ವ್ಯಕ್ತಿತ್ವ, ಅವರ ಜೀವನವೇ ನಮಗೆಲ್ಲರಿಗೂ ಆದರ್ಶ. ಯಾಕೆಂದರೆ ತನ್ನ ನಡೆಯಲ್ಲಿ, ನುಡಿಯಲ್ಲಿ, ವ್ಯಕ್ತಿತ್ವದಲ್ಲಿ ದಿನದ ಎಲ್ಲ ಅವಧಿಯಲ್ಲಿ ಸಂತ ಪೌಲರು ಶ್ರಮ ಮಾಡುವಾಗ, ಕೆಲಸ ಮಾಡುವಾಗ ಪ್ರಭು ಯೇಸು ಕ್ರಿಸ್ತರನ್ನು ಅನುಕರಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರ ಸರಳತೆಯನ್ನು ಅನುಕರಿಸುತ್ತಾರೆ. ತಾನು ಯೇಸುವಿನ ಬಗ್ಗೆ ಯಾವ ರೀತಿಯಲ್ಲಿ ನುಡಿಗಳ ಮುಖಾಂತರ ಬೋಧಿಸುತ್ತೇನೋ ಅದೆಲ್ಲ ಬೋಧನೆಯನ್ನು ಸಂತ ಪೌಲ ತನ್ನ ಜೀವನದಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ವೈಯಕ್ತಿಕವಾಗಿ ಸಂತ ಪೌಲನು ಸರಳ ವ್ಯಕ್ತಿ. ಯಾವುದೇ ಆಡಂಬರ, ಯಾವುದೇ ಘನತೆ, ಗಾಂಭೀರ್ಯ ಸಂತ ಪೌಲರಲ್ಲಿ ಇದ್ದಿಲ್ಲ. ಒಂದು ಕಾಲದಲ್ಲಿ ದುಷ್ಟ, ಕ್ರೂರ ವ್ಯಕ್ತಿಯಾಗಿದ್ದ, ಅಹಂಕಾರಿಯಾಗಿದ್ದ ಸೌಲ ಇವತ್ತು ಪೌಲನಾಗಿ ಪರಿವರ್ತನೆಗೊಂಡು ಸರಳ ವ್ಯಕ್ತಿಯಾಗಿ ಜೀವಿಸ್ತಾರೆ. ಸಂತ ಪೌಲರ ಜೀವನ ಶ್ರಮ ಜೀವನ. ಒಬ್ಬ ಶ್ರಮಿಕ ಅವರು. ಸರಳತೆಯಿಂದ ಸಂತ ಪೌಲರು ಯೇಸುವಿಗೆ ಸಾಕ್ಷಿಯಾಗುತ್ತಾರೆ. ವಸ್ತ್ರಾಲಂಕಾರದ ಆಶೆ ಸಂತ ಪೌಲರಿಗಿದ್ದಿಲ್ಲ. ಆಸ್ತಿಯ ಅಭಿಲಾಷೆ, ಸಂಪತ್ತಿನ ಆಶೆ, ಅಂಗಲಾಚುವಿಕೆ, ಬೆಲೆ ಬಾಳುವ ವಸ್ತುಗಳಿಗೆ, ಅನ್ನ ಪದಾರ್ಥಗಳಿಗೆ ಸಂತ ಪೌಲನಲ್ಲಿದ್ದಿಲ್ಲ. ಸರಳ ಜೀವಿಯಾಗಿದ್ದರು, ಶ್ರಮಿಕರಾಗಿದ್ದರು. ತನ್ನ ಜೀವನದಲ್ಲಿ ವಸ್ತುಗಳನ್ನು ಮಿತವಾಗಿ ಬಳಸ್ತಿದ್ರು. ವಸ್ತುಗಳ, ಭೌತಿಕ ವಸ್ತುಗಳ, ಲೌಕಿಕ ವಸ್ತುಗಳ, ವಸ್ತ್ರದ, ಅನ್ನ ಆಹಾರ ಪದಾರ್ಥಗಳ ಎಲ್ಲ ವಿಚಾರಗಳಲ್ಲಿ ಸಂತ ಪೌಲರು ಮಿತ ಬಳಕೆ ಮಾಡುತ್ತಿದ್ದರು. ಇವುಗಳೆಲ್ಲವನ್ನು ಮಿತವಾಗಿ ಬಳಸ್ತಿದ್ರು. ಅವರು ತಾನು ಬೋಧಿಸಿದ ಸಮುದಾಯದ ಜನರಿಗೆ ತಿಳಿಸ್ತಾರೆ, ನಿಮ್ಮಲ್ಲಿ ಯಾರಾದರೂ ಕೆಲಸ ಮಾಡದಿದ್ದರೆ, ಶ್ರಮ ವಹಿಸದಿದ್ದರೆ ಅವರು ಊಟ ಮಾಡಬಾರದು. ಅವರು ಸೋಮಾರಿಗಳಿದ್ದರೆ ಅವರಿಗೆ ಊಟ ನೀಡಬೇಡಿ. ಯಾರು ಕೆಲಸ ಮಾಡುತ್ತಾರೋ ಅವರಿಗೆ ಊಟ ಕೊಡಿ. ಯಾರು ಬೇರೆಯವರ ವಿಚಾರದಲ್ಲಿ ಮಗ್ನನಾಗಿ ಕಟ್ಟುಕತೆಗಳನ್ನು ಕಟ್ಟುತ್ತಾ ಬೇರೆ ಬೇರೆ ವಿಚಾರಗಳಲ್ಲಿ ಸೋಮಾರಿತನವನ್ನು ಉಂಟು ಮಾಡಿ ಕೆಲಸ ಮಾಡದೆ ಮನೆಯಿಂದ ಮನೆಗೆ, ಜನರಿಂದ ಜನರಿಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಮಯ ವ್ಯರ್ಥ ಮಾಡಿ ಯಾರು ಸೋಮಾರಿಯಾಗಿದ್ದಾರೋ ಅಂಥ ಜನರಿಗೆ ನಿಮ್ಮ ಸಮುದಾಯಗಳಲ್ಲಿ ಸ್ಥಾನ ಕೊಡಬೇಡಿ, ಊಟ ಸಹ ಕೊಡಬೇಡಿ ಎಂಬುದಾಗಿ ಸಂತ ಪೌಲ ತಿಳಿಸುತ್ತಾರೆ. ಮತ್ತು ತನ್ನ ವ್ಯಕ್ತಿತ್ವವನ್ನೇ ಅವರು ನಿದರ್ಶನವಾಗಿ ನೀಡುತ್ತಾರೆ. ಅವರು ತಿಳಿಸ್ತಾರೆ, ಸಹೋದರ ಸಹೋದರಿಯರೇ, ನಾನು ನಿಮಗೆ ಯಾರಿಗೂ ಹೊರೆಯಾಗಿಲ್ಲ. ನನ್ನ ಹೊಟ್ಟೆಯನ್ನು ನಾನೇ ತುಂಬಿಸಿದ್ದೇನೆ. ಅಂದರೆ ನಾನೇ ದುಡಿದು ನನ್ನ ಹೊಟ್ಟೆಗೆ ಬೇಕಾದ ಆಹಾರವನ್ನು ಶೇಖರಣೆ ಮಾಡಿದ್ದೇನೆ. ನಿಮ್ಮಲ್ಲಿರುವಾಗ ನಾನು ಯಾರಿಗೂ ಹೊರೆ ಕೊಟ್ಟಿಲ್ಲ. ಶ್ರಮದಿಂದ ಶ್ರಮಜೀವಿಯಾಗಿ ಸಂತ ಪೌಲ ಸಮುದಾಯದ ಬೇರೆಲ್ಲ ಜನರಿಗೆ ತನ್ನ ಸ್ವಂತ ನಿದರ್ಶನ ಕೊಡುವ ಒಂದು ಧೈರ್ಯ ಸಂತ ಪೌಲನಲ್ಲಿರುತ್ತದೆ. ಪ್ರಿಯರೇ, ನಾವೆಲ್ಲರೂ ಪವಿತ್ರ ಸಭೆಯ ಸದಸ್ಯರು, ಶ್ರಮಿಕರು. ನಮ್ಮ ಕೆಲಸ ಕಾರ್ಯದಲ್ಲಿ, ಕೆಲಸ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕತೆಯಿಂದ ಇದ್ದು ಪ್ರಭು ಯೇಸುವಿಗೆ ನಾವು ಸಾಕ್ಷಿ ಕೊಡಬೇಕು. ಪ್ರಾಮಾಣಿಕತೆಯ ಸಾಕ್ಷಿ. ಒಬ್ಬ ಒಂಟೆಯನ್ನು ಖರೀದಿ ಮಾಡಲು ಮಾರುಕಟ್ಟೆಗೆ ಹೋಗುತ್ತಾನೆ. ಅವನಿಗೆ ಬೇಕಾದ ಒಂಟೆ ಸಿಗುತ್ತದೆ. ಹಣ ಕೊಟ್ಟು ಈ ಒಂಟೆಯನ್ನು ಮನೆಗೆ ತರುತ್ತಾನೆ. ಮನೆಗೆ ಬರುವಾಗ ಒಂದು ಲೋಪ ಅಲ್ಲಿ ಆದದ್ದು ಅವನಿಗೆ ಕಾಣುತ್ತದೆ. ಆ ಲೋಪ ಏನೆಂದರೆ, ಒಂಟೆಯ ಮೇಲಿದ್ದ ಬಟ್ಟೆಯ ಹೊದಿಕೆ ಆ ಒಂಟೆ ಮಾರಿದ ವ್ಯಕ್ತಿ
ತನ್ನಲ್ಲಿಡಲು ಮರೆತು ಬಿಟ್ಟಿದ್ದ. ಮನೆಗೆ ಒಂಟೆ ಬಂದಾದ ನಂತರ ಈ ಬಟ್ಟೆಯ ಹೊದಿಕೆ ಚೀಲವನ್ನು ಬಿಚ್ಚಿ ನೋಡುವಾಗ ಆ ಚೀಲದ ಒಳಗಡೆ ಒಂದು ಚಿಕ್ಕ ಪರ್ಸ್ ಇರುತ್ತದೆ. ಆ ಪರ್ಸಿನಲ್ಲಿ ಬೆಲೆ ಬಾಳುವ ವಜ್ರಗಳಿರ್ತವೆ, ವಜ್ರದ ಕಲ್ಲುಗಳಿರ್ತವೆ. ಈ ಒಂಟೆ ತಂದ ವರ್ತಕನ ಸೇವಕ ಇದನ್ನು ನೋಡಿ ಆಶ್ಚರ್ಯಗೊಳ್ತಾನೆ. ಪ್ರಭುವೇ, ನಿಮ್ಮಲ್ಲಿದು ಇಟ್ಟುಕೊಳ್ಳಿ, ಯಾಕೆಂದರೆ ನಿಮಗೆ ಅದು ಸಿಕ್ಕಿದೆ, ನೀವು ಒಂಟೆಯನ್ನು ಖರೀದಿ ಮಾಡಿದ್ದೀರ. ಆವಾಗ ಆ ವರ್ತಕ ಹೇಳ್ತಾನೆ, ನೋಡು, ನಾನು ಒಂಟೆಯನ್ನು ಮಾತ್ರ ಖರೀದಿ ಮಾಡಿದ್ದು, ನಾನು ಒಂಟೆಗೆ ಮಾತ್ರ ಬೆಲೆ ಕೊಟ್ಟದ್ದು, ನಾನು ಈ ವಜ್ರಕ್ಕೆ ಬೆಲೆ ಕೊಡಲಿಲ್ಲ, ಇದು ನನ್ನದಲ್ಲ, ಅದನ್ನು ನಾನು ಕೊಂಡೋಗಿ ಕೊಡ್ತೇನೆ ಅಂತ ಹೇಳ್ತಾನೆ. ನೇರವಾಗಿ ಮಾರುಕಟ್ಟೆಗೆ ಹೋಗಿ ತಾನು ಯಾರಿಂದ ಒಂಟೆಯನ್ನು ಖರೀದಿ ಮಾಡಿದ್ದೇನೋ ಆ ವ್ಯಕ್ತಿಯನ್ನು ಹುಡುಕುತ್ತಾ ಹೋಗುವಾಗ ಆ ವ್ಯಕ್ತಿಯಲ್ಲಿ ಸಿಗುತ್ತಾನೆ. ಆ ವ್ಯಕ್ತಿಗೆ ವಿಷಯ ತಿಳಿಸ್ತಾನೆ, ಈ ಪರ್ಸನ್ನು ಕೊಡುತ್ತಾನೆ. ಪರ್ಸನ್ನು ಕೊಡುವಾಗ ವಿಚಾರವನ್ನು ತಿಳಿಸಿ ಈ ವರ್ತಕ ಹೇಳುತ್ತಾನೆ, ನೋಡಿ, ಇದು ನಿಮಗೆ ಸಂಬಂಧಪಟ್ಟ ವಜ್ರ, ಬೆಲೆ ಬಾಳುವ ವಜ್ರದ ಕಲ್ಲುಗಳು. ಇದರಲ್ಲಿ 2 ಕಲ್ಲುಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಆಶ್ಚರ್ಯ ಆಗ್ತದೆ. ಅದಕ್ಕೆ ಆ ಒಂಟೆ ಮಾರಿದ ವ್ಯಕ್ತಿ ಎಲ್ಲ ಕಲ್ಲುಗಳನ್ನು ನೆಲದಲ್ಲಿ ಹಾಕಿ ಲೆಕ್ಕ ಮಾಡುತ್ತಾನೆ. ಲೆಕ್ಕ ಮಾಡುವಾಗ ಸರಿಯಾಗಿದೆ. ಕೋಪಗೊಂಡ ವ್ಯಕ್ತಿ ಆಶ್ಚರ್ಯಚಕಿತನಾಗಿ ಈ ಒಂಟೆ ಖರೀದಿ ಮಾಡಿದ ವ್ಯಕ್ತಿ ಹತ್ರ ಕೇಳ್ತಾನೆ, ನೀನು ಹೇಳಿದ 2 ಕಲ್ಲುಗಳನ್ನು 2 ಬೆಲೆ ಬಾಳುವ ವಜ್ರಗಳನ್ನು ನೀನು ತೆಗೆದುಕೊಂಡಿದ್ಯಾ? ನಾನು ನಿನಗೆ ಕೊಡ್ತೇನೆ ಅಂತ ಹೇಳುವಾಗ ನೀನು ಬೇಡ ಅಂತ ಹೇಳಿದೆ, ನೀನು ಕೊಂಡೋಗಿದ್ಯಾ ಅಂತ ತೆಗೆದುಕೊಂಡಿದ್ದೆ ಅಂತ ಹೇಳ್ತಿ. ಆದರೆ ನಾನೀಗ ಲೆಕ್ಕ ಮಾಡುವಾಗ ಅದು ಸರಿ ಉಂಟಲ್ಲ. ಹಾಗಾದರೆ ನೀನು ತೆಗೆದುಕೊಂಡ ಆ ಕಲ್ಲುಗಳು, ಆ ಬೆಲೆ ಬಾಳುವ ವಜ್ರಗಳು ಯಾವುದು, 2 ವಜ್ರಗಳು ಯಾವುದು ಅಂತ ಕೇಳುತ್ತಾನೆ. ಆವಾಗ ಆ ಒಂಟೆ ಖರೀದಿ ಮಾಡಿದ ವರ್ತಕ ಹೇಳುತ್ತಾನೆ, ಪ್ರಿಯ ಮಿತ್ರನೇ, ನಾನು ಆ ಚೀಲದಲ್ಲಿರುವ 2 ಕಲ್ಲುಗಳನ್ನು ತೆಗೆದಿದ್ದೇನೆ ಅಂತ ಹೇಳಿದ್ದೇನೆ. ಈ 2 ಕಲ್ಲುಗಳು ಯಾವುದಂದರೆ, ಈ 2 ಬೆಲೆ ಬಾಳುವ ವಜ್ರಗಳು ಯಾವುದಂದರೆ, ನನ್ನಲ್ಲಿರುವ ಪ್ರಾಮಾಣಿಕತೆ ಮತ್ತು ಸ್ವಗೌರವ, ಅದು ಮಾತ್ರ ನನಗೆ ಬೇಕಾದದ್ದು. ನನಗೆ ಈ ವಜ್ರಗಳ ಹರಳುಗಳು ನನಗೆ ಬೇಡ, ಅದು ನಿನಗೆ ಸಂದೇಹವಾಗುವಂಥದ್ದು ಅಂತ ತಿಳಿಸ್ತಾನೆ. ಈ ಒಂಟೆಯ ಹಿಂದಿನ ಮಾಲಕನಿಗೆ ಆಶ್ಚರ್ಯ ಆಗುತ್ತದೆ. ಈ ವ್ಯಕ್ತಿಯ ಪ್ರಾಮಾಣಿಕತೆ ನೋಡಿ, ಅವನು ನುಡಿದ ಮಾತುಗಳನ್ನು ಕೇಳಿ ಆಶ್ಚರ್ಯ ಆಗ್ತದೆ. ನನಗೆ ಬೇರೆ ಯಾವ ಬೆಲೆ ಬಾಳುವ ವಸ್ತು, ನಿಮ್ಮಲ್ಲಿರುವ ವಸ್ತುಗಳು ನನಗೆ ಬೇಡ, ನನಗೆ ಪ್ರಾಮಾಣಿಕತೆ ಮತ್ತು ಸ್ವಗೌರವ ನನ್ನಲ್ಲಿದೆ, ಅದೇ ಬೆಲೆ ಬಾಳುವ ವಜ್ರಗಳು ಎಂಬುದಾಗಿ ಆ ವರ್ತಕ ಹೇಳುತ್ತಾನೆ. ಪ್ರಿಯರೇ, ನಾವೆಲ್ಲ ಶ್ರಮಿಕರು, ಕೆಲಸ ಮಾಡುವವರು. ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡುವಾಗ, ಸ್ವಗೌರವದಿಂದ ನಾವು ಕೆಲಸ ಮಾಡುವಾಗ ನಮಗೆ ದೇವರ ಆಶೀರ್ವಾದ ಸಿಗುತ್ತದೆ. ಆ ದೇವರ ಧಾರಾಳ ಆಶೀರ್ವಾದ ಶಕ್ತಿ ನಮ್ಮಲ್ಲಿರುವಾಗ, ಅಂಥ ಆಯುಧಗಳು ದೇವರು ಕೊಟ್ಟದ್ದು ನಮ್ಮಲ್ಲಿರುವಾಗ ನಮಗೆ ನಮ್ಮ ಜೀವನಕ್ಕೆ ಬೆಲೆ ಬಾಳುವ ಶಕ್ತಿ ಇರುತ್ತದೆ. ನಮ್ಮ ಜೀವನದ ಬೆಲೆ ವೃದ್ಧಿಯಾಗುತ್ತಾ ಬರುತ್ತದೆ. ನಮ್ಮ ಕ್ಷೇತ್ರದಲ್ಲಿ ಶ್ರಮಿಕರಾಗಿ ಪ್ರಾಮಾಣಿಕತೆಯಿಂದ ಇರಬೇಕು. ಮೋಸ ವಂಚನೆ ಮಾಡಬಾರದು. ಅಮಾಯಕರನ್ನು ವಂಚನೆಗೆ ಒಳಪಡಿಸಬಾರದು. ಇಂದಿನ ದಿನಗಳಲ್ಲಿ ನಾವು ನೋಡುತ್ತೇವೆ, ಪ್ರಾಮಾಣಿಕತೆ ಸ್ವಗೌರವ ಮೌಲ್ಯ ಆದರೆ ಮೋಸ ವಂಚನೆ ಅಪಮೌಲ್ಯ. ಪ್ರಾಮಾಣಿಕತೆ ವಿರುದ್ಧ ಪದ, ಅದು ಮೌಲ್ಯ ಅಲ್ಲ. ವಂಚನೆ ಮೋಸ ಮೌಲ್ಯ ಅಲ್ಲ, ಅಪಮೌಲ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ, ಶ್ರಮ ಪಡುವಾಗ, ಕೆಲಸ ಮಾಡುವಾಗ ನಮ್ಮ ಕ್ಷೇತ್ರಗಳಲ್ಲಿ ಇಂಥ ಮೋಸ ವಂಚನೆ ಮಾಡುವ ಜನರನ್ನು ಗೊತ್ತಿಲ್ಲದೆ ಅಮಾಯಕರನ್ನು ಮೋಸ ಮಾಡುವುದು, ಮುಖದಲ್ಲಿ, ವರ್ತನೆಯಲ್ಲಿ, ಮಾತಿನಲ್ಲಿ ಶ್ರೇಷ್ಠ ಸಂತನಾಗಿ ವರ್ತನೆ ಮಾಡುವುದು, ಆದರೆ ವ್ಯಕ್ತಿ ನೋಡುವ ಹಾಗೆ ಅಲ್ಲ. ಕಪಟ, ಮೋಸ, ವಂಚಕ. ಈ ವಂಚನೆ ಮೋಸ ನಮಗೆ
ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಯಾಕೆಂದರೆ ನಾವು ಈ ಪವಿತ್ರ ಸಭೆಯಲ್ಲಿ ಪ್ರಭು ಯೇಸುವಿನ ಶಿರಸ್ಸಿನ ಕೆಳಗೆ ಕೆಲಸ ಮಾಡುವ ಅಂಗಾಂಗಗಳಾಗಿ, ಒಳ್ಳೆಯ ಕೈಯಾಗಿ, ಒಳ್ಳೆಯ ಕಾಲಾಗಿ, ಒಳ್ಳೆಯ ಹೃದಯವಾಗಿ, ಒಳ್ಳೆಯ ಶ್ವಾಸಕೋಶವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ನಮ್ಮ ಪರಿಧಿಯಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಥವಾ ನಮಗೆ ಕೊಟ್ಟ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ಯಾವಾಗಲೂ ನಮ್ಮ ಕಾರ್ಯಕ್ಷೇತ್ರದ ಒಳಗೆ ಮೋಸ ವಂಚನೆ ಬರಬಾರದು. ನಮ್ಮ ಜೀವನದ ಆಯುಧ ಶ್ರಮಪಟ್ಟು ಕೆಲಸ ಮಾಡುವ ಅಚಲ ಶಕ್ತಿ, ನಮ್ಮ ಜೀವನಕ್ಕೆ ಭಕ್ತಿ ಶಕ್ತಿ, ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವ ಆಯುಧವಾಗಿ ನಾವು ಪರಿಗಣಿಸಬೇಕು. ಶ್ರಮ. ಒಬ್ಬಾಕೆ ಸಾಧಾರಣ ನಾಲ್ಕು ಮಹಡಿಯ ಶಾಲಾ ಕಟ್ಟಡವನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡುತ್ತಾರೆ. ಒಬ್ಬಳೇ. ಇನ್ನೊಂದು ಕಡೆ ಅಂಥದೇ ಶಾಲೆ, 4 ಮಹಡಿಯ ಶಾಲೆ, ಅಷ್ಟೇ ದೊಡ್ಡ ಶಾಲೆ, ಆದರೆ ಅಲ್ಲಿ 5 ಜನ ಕೆಲಸ ಮಾಡುವರು. ಈ 5 ಜನರ ಮುಖದಲ್ಲಿ, ದೇಹದಲ್ಲಿ ಅಥವಾ ಕೆಲಸ ಮಾಡುವ ಶೈಲಿಯಲ್ಲಿ ತುಂಬ ವ್ಯತ್ಯಾಸ ಉಂಟು. ಈ 5 ಜನರ ಗೋಳಾಟ, ರೋದನೆ ಏನಂದರೆ, ನಮಗೆ ತುಂಬ ಕೆಲಸ ಆಗ್ತದೆ, ಇಲ್ಲಿ ಬಹಳ ಕೆಲಸ ಇದೆ. ಇಲ್ಲಿ 5 ಜನರಿಗೆ ನಮಗೆ ಕೆಲಸ ಮಾಡಲು ಸಮಯ ಸಾಕಾಗೋದಿಲ್ಲ. ಕೆಲಸ ತುಂಬ ಹೆಚ್ಚಾಗ್ತದೆ, ಬಹಳಷ್ಟು ಕೆಲಸ ಇದೆ ಅಂತ ತಿಳಿಸುತ್ತಾರೆ ಅವರು. ಮುಖದಲ್ಲಿ ನಗು ಇಲ್ಲ, ಮುಖದಲ್ಲಿ ಸಂತೋಷ ಇಲ್ಲ, ಶ್ರಮದಲ್ಲಿ ತೃಪ್ತಿ ಇಲ್ಲ, ಕೆಲಸದಲ್ಲಿ ಸಂತೋಷ ಇಲ್ಲ. ಆದರೆ ಇನ್ನೊಂದು ಶಾಲೆಯಲ್ಲಿ, 4 ಮಹಡಿಯ ಶಾಲೆಯಲ್ಲಿ ಒಬ್ಬಾಕೆ ಕೆಲಸ ಮಾಡಿದ್ರೂ ಏನೂ ಕಂಪ್ಲೇಂಟ್ ಇಲ್ಲದೆ, ಯಾವ ರೀತಿಯ ಆರೋಪ ಇಲ್ಲದೆ, ಟೀಕೆ ಇಲ್ಲದೆ, ಸಂತೋಷದಿಂದ, ಸ್ವಾಭಿಮಾನದಿಂದ ತನ್ನ ಕೆಲಸದ ಗೌರವವನ್ನು ಕಾಪಾಡುತ್ತಾ ತಾನು ಶ್ರಮ ಪಡಲಿಕ್ಕೆ ಇರುವವಳು ಎಂಬ ಒಂದು ಒಳ್ಳೆಯ ಭಾವನೆಯೊಂದಿಗೆ ಕೆಲಸ ಮಾಡುತ್ತಾರೆ. ನೋಡಿ, ಈ 2 ರೀತಿಯ ವ್ಯಕ್ತಿಗಳ ಮಧ್ಯೆ ಇರುವ ವ್ಯತ್ಯಾಸ ಪ್ರಿಯರೇ. ಅಲ್ಲಿ 5 ಜನರಿಗೆ ಒಂದು ಶಾಲೆ 4 ಮಹಡಿಯ ಕೆಲಸ ಹೆಚ್ಚಾಗುತ್ತದೆ. ಇಲ್ಲಿ ಒಬ್ಬಾಕೆಗೆ ಅಂಥದೇ ಶಾಲೆ 4 ಮಹಡಿಯ ಕೆಲಸ ಹೆಚ್ಚು ಅಂತ ಹೇಳುವುದಿಲ್ಲ. ಅದರ ಬದಲು ಒಳ್ಳೆಯ ಮನೋಭಾವ, ಹಾಸ್ಯ ಪ್ರಜ್ಞೆ, ಸಂತೋಷದ ಮುಖ, ತೃಪ್ತಿಯ ಮುಖಚಾರೆ ಈ ವ್ಯಕ್ತಿಯನ್ನು ನಾವು ಕಾಣುತ್ತೇವೆ. ಆದರೆ ನಾವು ಶ್ರಮಿಕರಾಗುವಾಗ, ಕೆಲಸಗಾರರಾಗಿರುವಾಗ ಶ್ರಮ ನಮ್ಮ ಜೀವನದ ಮಂತ್ರ. ಆ ಶ್ರಮವನ್ನು ನಾವು ಮಾಡಬೇಕಾಗ್ತದೆ. ಒಳ್ಳೆಯ ಮನೋಭಾವ ನಮ್ಮ ಜೀವನದಲ್ಲಿರಬೇಕಾದ ಇನ್ನೊಂದು ಆಯುಧ ಪ್ರಿಯರೇ. ಮನೋಭಾವ ಅಂದರೆ ನಮ್ಮ ಮನಸ್ಸಿನ ಯೋಚನೆ, ನಮ್ಮ ಚಿಂತನೆ, ಶ್ರಮದ ಬಗ್ಗೆ, ಕೆಲಸದ ಬಗ್ಗೆ, ಧನಿಕರ ಬಗ್ಗೆ, ನಮಗೆ ಸಂಬಳ ಕೊಡುವ ವ್ಯಕ್ತಿಗಳ ಬಗ್ಗೆ ಯಾವ ರೀತಿಯ ಮನೋಭಾವ ನಮ್ಮಲ್ಲಿ ಉಂಟೋ ಆ ರೀತಿಯ ಕೆಲಸ ನಮ್ಮಲ್ಲಿ ಪೂರ್ಣಗೊಳ್ಳುವುದು, ಆ ರೀತಿಯ ತೃಪ್ತಿ ನಮಗೆ ಸಿಗುವುದು, ಅಂಥ ಆಶೀರ್ವಾದ ಮನೋಭಾವಕ್ಕೆ ಅನುಗುಣವಾಗಿ ನಮಗೆ ದೊರೆಯುವುದು. ಆದ್ದರಿಂದ ನಮ್ಮ ಮನೋಭಾವ, ನಮ್ಮ ಚಿಂತನೆ, ನಮ್ಮ ಯೋಚನೆ ಒಳ್ಳೆಯದಾಗಬೇಕು. ನಾವು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಪವಿತ್ರ ಸಭೆಯ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವಾಗ ನಾವು ಹೇಗಾದರೂ ನಾವು ದೇವರ ಸೇವಕರು, ದೇವರ ಸೇವಕಿಯರು, ನಾವು ಎಷ್ಟೇ ಶ್ರಮಪಟ್ಟರು, ನಾವು ಎಷ್ಟೋ ಕೆಲಸ ಮಾಡಿದರು, ಕೊನೆಯದಾಗಿ ನಾವು ದೇವರ ಸೇವಕರು. ನಾವೇನು ಮಾಡಬೇಕೋ ಅದನ್ನು ಮಾಡಿದ್ದೇವೆ, ನಾವೇನು ಮಾಡಬೇಕೋ ಅದು ನಮ್ಮ ಕರ್ತವ್ಯ. ಅದಕ್ಕಿಂತ ಮಿಗಿಲಾಗಿ ನಾವು ಏನು ಮಾಡಿಲ್ಲ. ಪ್ರಭು ಯೇಸು ನಮಗೆ ತಿಳಿಸುತ್ತಾರೆ, ನೀವು ಎಷ್ಟಾದರೂ ನನ್ನ ಶಿಷ್ಯರು. ಶಿಷ್ಯ ಎಷ್ಟು ಶ್ರೇಷ್ಠನಾದರೂ ಗುರುವಿಗಿಂತ ಶ್ರೇಷ್ಠ ಅಲ್ಲ. ಎಷ್ಟಾದರೂ ಸಮಾನ ಆಗಿರ್ಬೋದು, ಗುರುವಿಗಿಂತ ಶ್ರೇಷ್ಠ ಅಲ್ಲ ಎಂಬುದಾಗಿ ಯೇಸು ತಿಳಿಸ್ತಾರೆ. ಆದ್ದರಿಂದ ಪ್ರಿಯರೇ, ನಾವು ಒಳ್ಳೆಯ ಸೇವಕರಾಗೋಣ, ಒಳ್ಳೆಯ ಸೇವಕಿಯರಾಗೋಣ.
ಪ್ರಾಮಾಣಿಕತೆಯಿಂದ, ಗೌರವದಿಂದ, ಶ್ರಮದಿಂದ, ಒಳ್ಳೆಯ ಮನೋಭಾವದಿಂದ, ಸ್ವಗೌರವದಿಂದ ನಾವು ಕೆಲಸ ಮಾಡುವ, ನಮ್ಮ ಕ್ಷೇತ್ರದಲ್ಲಿ ಇಂಥ ಒಳ್ಳೆಯ ಮೌಲ್ಯಗಳಿಂದ ನಾವು ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿ ಕೊಡುವ, ಆ ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮ ಶ್ರಮವೇ ನಾವು ಕೊಡುವ ಒಂದು ಅಮೂಲ್ಯ ಕಾಣಿಕೆಯಾಗಲಿ. ಆಮೇನ್.